ವೈಭವದ ಹೊರಕಾಣಿಕೆ ನಡೆಯಲಿದೆ. ಅದರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ಅತಿಥಿಗಳನ್ನು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡಬೇಕು ಅಂತೇಳಿ ನಮ್ಮ ಈ ಒಂದು ಪದಾಧಿಕಾರಿಗಳಲ್ಲಿ ಓರ್ವರಾಗಿರುವಂಥ ಶ್ರೀ ರವೀಂದ್ರ ರೈ ಕಲ್ಲಿಮಾರ್ ಅವರಲ್ಲಿ ವಿನಂತಿ ಮಾಡ್ತೇನೆ. ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ಮೋಡಿಜಾರ ಕೊಣಾಜೆ ಇದರ ಜೀರ್ಣೋದ್ಧಾರ ಕಾರ್ಯಗಳ ಆಗಿ ಇದೀಗ ಬ್ರಹ್ಮಕಲಶೋತ್ಸವದ ಒಂದು ಸಿದ್ಧತೆಯಲ್ಲಿ ಇದೆ. ನಮ್ಮ ಈ ಒಂದು ಬ್ರಹ್ಮಕಲಶೋತ್ಸವದ ಪ್ರಯುಕ್ತ ಹಸಿರು ಹೊರೆ ಕಾಣಿಕೆ ಈ ಊರಿನ ಬೇರೆ ಬೇರೆ ಭಾಗದಿಂದ ಇದೀಗ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದರ ಸಾನ್ನಿಧ್ಯದಿಂದ ಇದು ಹೊರಡಲಿಕ್ಕಿದೆ. ಇಲ್ಲಿ ಈ ಶ್ರೀ ಕ್ಷೇತ್ರದ ಇಲ್ಲಿಂದ ಹೊರಟು ಅದು ಶ್ರೀ ಕ್ಷೇತ್ರಕ್ಕೆ ಹೋಗುವಂತಹ ಒಂದು ಕಾರ್ಯಭಾಗ. ಈ ಒಂದು ಹಸಿರು ಹೊರೆ ಕಾಣಿಕೆಗೆ ಒಂದು ಚಾಲನೆಯನ್ನು ಕೊಡಲಿಕ್ಕಿದ್ದಾರೆ ನಮ್ಮ KSRP 7ನೇ ಪಡೆಯ ಇನ್ಸ್ಪೆಕ್ಟರ್ ಆಗಿರತಕ್ಕಂತಹ ಗಣೇಶ್ ನಾಯಕರವರು ಇದೀಗ ನಮ್ಮೊಂದಿಗಿದ್ದಾರೆ. ಅವರು ಈ ಒಂದು ಹಸಿರು ಹೊರೆ ಕಾಣಿಕೆಗೆ ಚಾಲನೆ ಕೊಡಲಿಕ್ಕಿದ್ದಾರೆ. ಅವರನ್ನು ಶ್ರೀ ಕ್ಷೇತ್ರದ ಭಕ್ತಾದಿಗಳ ಪರವಾಗಿ ಮತ್ತು ಸಮಿತಿಯ ಬ್ರಹ್ಮಕಲಶೋತ್ಸವ ಸಮಿತಿಯ ಪರವಾಗಿ ಅವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಉಪಸ್ಥಿತರಿದ್ದಾರೆ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಶೆಟ್ಟಿಯವರು, ಶ್ರೀ ಕ್ಷೇತ್ರದ ಆಡಳಿತ ಮುಖ್ಯಸ್ಥರಾಗಿರ್ತಕ್ಕಂಥ ಪ್ರಸಾದ್ ರೈ ಕಲ್ಲಿಮಾರ್ ಅವರು, ಶ್ರೀ ಕ್ಷೇತ್ರದ ಧರ್ಮದರ್ಶಿ ಆಗಿರತಕ್ಕಂತಹ ರಾಮಚಂದ್ರ ಮಾತ್ರಿಯವರು, ಈ ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸೀತಾರಾಮ ಶೆಟ್ಟಿ ಮುತ್ತಿಲ ಪಾಲಿಕೆಯವರು, ಗೌರವಾಧ್ಯಕ್ಷರಾಗಿರುವಂತಹ ಮೋಹನಪ್ಪ ಶೆಟ್ಟಿಗಾರೆ ಮಾರಿಯಮ್ಮ ಕೋಡಿ, ಪ್ರಧಾನ ಕಾರ್ಯದರ್ಶಿಯಾಗಿರತಕ್ಕಂತಹ ಗಂಗಾಧರ ಬಂಗೇರ ಭಟ್ರು, ಕೋಶಾಧಿಕಾರಿಗಳಾಗಿರತಕ್ಕಂತಹ ಶ್ರೀ ವಸಂತಕುಮಾರ್ ಪಟ್ಟವರಿ ಮತ್ತು ಈ ಒಂದು ಹಸಿರು ಹೊರೆ ಕಾಣಿಕೆ ಸಮಿತಿಯ ಸಂಚಾಲಕರಾಗಿರತಕ್ಕಂತಹ ದಯಾನಂದರವರು, ಈ ಕ್ಷೇತ್ರದ ಕೋಶಾಧಿಕಾರಿಯಾಗಿರ್ತಕ್ಕಂಥ ವಿಶ್ವನಾಥ್ ನಾಯಕರು, ಆಮೇಲೆ ಈ ಕ್ಷೇತ್ರದ ಕಾರ್ಯದರ್ಶಿ ಆಗಿರತಕ್ಕಂಥ ರಾಮಕೃಷ್ಣ ಪಟ್ಟೋರಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ. ಅವರೆಲ್ಲರನ್ನು ನಾನು ಶ್ರೀ ಮೋಡಿಜಾರ ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದರ ಜೊತೆಗೇನೆ ಇದೀಗ ಈ ಹಸಿರು ಹೊರೆ ಕಾಣಿಕೆಯ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಸಮಿತಿಯ ಪದಾಧಿಕಾರಿಗಳು ಹಾಗೂ ಊರಿನ ಎಲ್ಲ ಬಂಧು ಮಿತ್ರರು, ಭಕ್ತಾಭಿಮಾನಿಗಳೆಲ್ಲ ಇಲ್ಲಿ ಸೇರಿಕೊಂಡಿದ್ದಾರೆ. ಎಲ್ಲರನ್ನು ಕೂಡ ಶ್ರೀ ಕ್ಷೇತ್ರದ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇವೆ. ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಈ ಒಂದು ಕ್ಷೇತ್ರದ ಆವರಣದಲ್ಲಿ ಉಪಸ್ಥಿತರಿರುವ ಈ ಒಂದು ಸಮಿತಿಯ ಅಧ್ಯಕ್ಷರಾಗಿರ್ಬೋದು ಹಾಗೂ ಸರ್ವ ಸದಸ್ಯರಾಗಿರ್ಬೋದು ಹಾಗೂ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದೀರಾ. ಅವರಿಗೆ ಈ ಒಂದು ದೇವಿ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆಯೇ ನಮ್ಮ ಈ KSRP ಈ ಒಂದು ಏನು ಅಧಿಕಾರಿ ಸಿಬ್ಬಂದಿಗಳ ವರ್ಗದವರು ಎಲ್ಲ ಸಹ ಈ ಒಂದು ಏನೇ ಕಾರ್ಯಕ್ರಮ ಆದರೂ ಸಹ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗೂ ಒಟ್ಟಿಗೆ ಒಂದು ಸಾರ್ವಜನಿಕರ ಜೊತೆ ಒಂದು ಉತ್ತಮ ಬಾಂಧವ್ಯನೂ ಸಹ ಈ ಒಂದು ಕ್ಷೇತ್ರದಲ್ಲಿ ಇಟ್ಕೊಂಡು ಬಂದಿದ್ದಾರೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೊಡೆಯ ಮಾನ್ಯ ಶ್ರೀ ಕಮಾಂಡೆಂಟ್ ಸಾಹೇಬ್ರವರು ಆಗಮಿಸಬೇಕಿತ್ತು. ಅವರ ಒಂದು ಕಾರಣಾಂತರದಿಂದ ಮೀಟಿಂಗ್ ಇರೋದರಿಂದ ಅವರ ಒಂದು ಅನುಪಸ್ಥಿತಿಯಲ್ಲಿ ನಾನು ಆಗಮಿಸಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಇನ್ನೊಮ್ಮೆ ಬಯಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
Thank you.
ಹಾಗೆ ಇವತ್ತಿನ ಉಗ್ರಣ ಮುಹೂರ್ತವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ತನು ಮನ ಧನ ಸಾಕಾರದೊಂದಿಗೆ ಸಾಕಾರ ಮಾಡ್ತಾ ಬರುತ್ತಿರುವಂತಹ ಶ್ರೀಯುತ ದೇವಣ್ಣ ಶೆಟ್ಟಿ ದಂಪತಿಗಳನ್ನ ಶಾಲು ಹೊದಿಸಿ ಸನ್ಮಾನಿಸುವಂತಹ ಅಭಿನಂದಿಸುವಂತಹ ಒಂದು ಕಾರ್ಯಕ್ರಮವನ್ನು ಇದೀಗ ನಡೆಯಲಿಕ್ಕಿದೆ. ನಮ್ಮ ಆಡಳಿತ ಮುಕ್ತೇಶ್ವರಾಗಿರುವಂತಹ ಶ್ರೀ ಪ್ರಸಾದ್ ರೈ ಕಲಿಮಾರ್, ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾಗಿರುವಂತಹ ಶ್ರೀಯುತ ರಾಮಚಂದ್ರ ಪಾತ್ರಿಗಳು, ಅಧ್ಯಕ್ಷರಾದ ಸೀತಾರಾಮ ಶೆಟ್ಟಿ ನೇತಿಲ ಬಾಳಿಕೆ, ಗೌರವ ಅಧ್ಯಕ್ಷರಾಗಿರುವಂತಹ ಮೌನಪ್ಪ ಶೆಟ್ಟಿಗರ್ ಮಾರಿಯಮ್ಮ ಗೋಳಿ ಹಾಗೂ ಎಲ್ಲ ಪದಾಧಿಕಾರಿಗಳು ಈ ಕಾರ್ಯವನ್ನು ನೆರವೇರಿಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪಂಚಾಂಗ ಅಂತ ಬಂದು ಹಂಗೆ ಅಂಚೆ ನಮಗೆ ನಮ್ಮ ಕಟ್ಟಡ ಮತ್ತು ಕಟ್ಟದ ಊರನ್ನು ಈಗ ನೀರೇ ಒಂದು ಮಾಡಿ ಒಂದು ಬೋಡು ಅದಕ್ಕೆ ಮಾಡೋದು ಬಂದ ದೇವಸ್ಥಾನದೊಂದು ಮಾತಿರೇಗಳು ಮಲ್ಪರೆ ಆಗಿ ಈಗ ಸರಿಯಾಗಿ ವಿಧಾನ ಲೆಕ್ಕ ಮತ್ತು ಇದ್ದಲಾಕಿ ಮಲ್ಬೋದು ಅಂತ ಅನುಭವಿತಲಾಕಿ ಮಾಡ್ಬೋದು ಅವೇ ರೀತಿ ಎಂಕ್ಲೆ ಬೇರೆ ಒಂದು ಉದಾಹರಣೆ ಎಂಕ್ಲೆ ತಿರುಪಾಯಿ ಇಂಚಿಂಚ ಮಲ್ಪೋದು ಆ ಪ್ರಕಾರ ಆ ವ್ಯಕ್ತಿಯ ಮೂಲಕ ಹೆಂಗೆ ಇಡೆಗೆ ಅರಿನ ತರಪಾಯ ಅಂಚೆ ತರಪ ಅದಾದ ಇಡ್ಬೇಕು ಆರೋಗ್ಯ ರೀತಿಯಲ್ಲಿ ಕಪ್ಪು ಸಮೇತ ಬೇಲೆ ಮತ್ತು ಕೊರ್ಲು ಮತ್ತು ಕೊಡ್ತೀರಿ ಅಲ್ಲ ಇನ್ನೊಂಜಿನ ಮಕ್ಕ ಹೇಪ ಬ್ರಹ್ಮಕಲಶ ಮಲ್ಪನ ಐದು ದುಮ್ನಾನಿ ಅಂಕೊಂಜಿ ಐದು ಕ್ಷೇತ್ರ ಅಂಚಿನ ಬೇಲೆ ಮಲ್ಪಾಯಿನ ಹಾಕಲಿಗೆ ಐದು ಸಮರ್ಪಣೆ ಮಲ್ಪನ ಕ್ರಮ ಐದು ಬಗ್ಗೆ ತಂತ್ರಿಗಳ ಮೂಲಕ ದೇವರಿಗೆ ಸಮರ್ಪಣೆ ಮಾಡಿ ಅಂಚಿದ್ರೆ ಅದು ಆರು ಈ ಪುರ್ತು ಸಂತೋಷ ಬತ್ತು ನಮಗೆ ಮಲ್ಪನ ವಿಧಿವಿಧಾನ ಮಲ್ತದು ನಮಗೆ ಒಂಜಿ ಅರ್ಪಣೆ ಮಲ್ಪಡ ನಮಗೆ ಬಡ್ದು ಕೊಡು ಐದು ದೇವರಿಗೆಲ್ಲ ಐದು ಮನಸಾರೆ ಆ ತಂತ್ರಿಗಳ ಮೂಲಕ ಒಪ್ಪಿಸ ಹೊಡೆದು ಬಂದು ಈ ಮೂಲಕ ಇಂಕ 10 ಜನ ಇರ್ತದೆ ಪ್ರಾರ್ಥನೆ ಮಾಡೋದು. ಮಕ್ಕಳ ಕಲೆಗಳು ಮಕ್ಕಳ ಕಲೆಗಳು ಒಂಜಿ ವ್ಯತ್ಯಾಸ ಬರ್ತದೆ ಪರಿಹಾರ ಐದು ಮಾತ್ರ ಓಲ ಮನಸ್ಸಿನ ಜೀವಂದೆ ಇನ್ನು ನಮ್ಮ ಬುದ್ಧ ನಾಡೆ ಒಂಜಿ ಲೋಪದೋಷಗಳು ಇತ್ತಿನ ಪರಿಹಾರ ಮಾಡ್ತದೆ. ಈ ಸ್ಥಳಟ್ಟು ನಲ್ಲ ಕಾರ್ಣಿಕ ಆಡು ಅಪ್ಪೆ ಪೊರ್ಲುಡ ನಳಪಾಡು ಮಾತೆಲ್ಲ ಊರ್ದಕ್ಕಲೇನು ಸಂಸಾರದಕ್ಕಲೇನು ಪೂರ ಅಡ್ಡು ಒಟ್ಟು ನಡೆಸಬಾರ್ದು ಕೊಟ್ಟು ಇನ್ನು ಅಂಕಲ್ ಬುದ್ಧ ನಾಡೆ ಒಂಜಿ ಲೋಪದೋಷಗಳು ಬರುವಂತೆ ರಕ್ಷಣೆ ಮತ್ತು ಬರ್ಪನಂಚಿನ ಬಹುವಾರ ಆ ಕಟ್ಟೆಲ್ಲ ನಮೋ ಅದು ಮಂಗಲಿ